ಅಂತ ಹೇಳಿದರೆ ಆಗ ನಾನು ಲಾಗಲ್ಲಿ ಹೇಳಿದೆ ಸ್ಟಾರ್ಟಿಂಗಲ್ಲಿ ಒಂದು ಬ್ಯಾನರ್ ತೋರಿಸ್ಲಿಕ್ಕೆ ಉಂಟು ಅಂತ ನಿಮಗೆ. ಗೈಸ್ ಇದು ನಂದು ಪ್ರೈಮರಿ ಸ್ಕೂಲು. ಇಲ್ಲಿ ನಮಗೆ ಕಂಪ್ಯೂಟರ್ ಸಹಾಯಕ ಕೇಂದ್ರ ಅಂದರೆ ಗೈಸ್ ಎಂತ ಗೊತ್ತುಂಟಾ ಗೈಸ್, ಇಲ್ಲಿ ಒಂದೀಗ ಪೆಟ್ಟಾಯ್ತು ಗೈಸ್. ಹೌದಾ, ಇಬ್ಬರಿಗೆ ಒಂದು ಪೆಟ್ಟಾಯ್ತು. ಅವಳು ನರ್ವಸ್ ಆದ್ಲು. ಇದು ನನ್ನ ತಂಗಿ ನಾಯಲ್ಲ. ಇದು ನಾಯಿನ ತೋರಿಸಿದ್ದೆಲ್ಲ ತಿಂಗಳನ್ನು ನೋಡಬೇಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ನಾನೀಗ ಎಲ್ಲಿದ್ದೇನೆ, ನನ್ನ ಅಜ್ಜ ಮತ್ತು ದೊಡ್ಡನ ಮನೆಗೆ ಬಂದಿದ್ದೇನೆ. ಸೊ ಇಲ್ಲಿ ಇಬ್ಬರು ಮಕ್ಕಳಿದ್ದಾರೆ. ನಾನು ಬ್ಲಾಗಲ್ಲಿ ಲಾಸ್ಟ್ ಟೈಮ್ ತೋರಿಸಿದ್ದೇನೆ ನೋಡಿ, ಐಶು ಮತ್ತು ಪಿಟ್ಟೆ ಅಂತ. ಸೊ ಅವರನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ, ಮನೆಗೆ ಕರ್ಕೊಂಡು ಹೋಗುವ ಅಂತ. ಸುಮ್ಮನೆ ಮನೇಲಿ ಬೋರ್ ಆಗ್ತಿತ್ತಾಗೆ ಇವರನ್ನು ಕರ್ಕೊಂಡು ಹೋಗುವಂತ ಬಂದಿದ್ದೇನೆ. ಮತ್ತು ಇದು ಮೊನ್ನೆ ನಾನು ಜೀವಿತ ಬರುವಾಗ ಹಾಕಿದ್ದೆಲ್ಲ ಅದೇ ಡ್ರೆಸ್. ಸೊ ಒಂದ್ಸಲ ಹಾಕಿದ್ದು, ಅದಕ್ಕೆ ಇವತ್ತು ಸಹ ಒಂದ್ಸಲ ಹಾಕುವ ಅಂತ. ಮತ್ತು ನೋಡಬೇಕು, ಇವತ್ತು ಒಂದು ಮಾಣಿಯಲ್ಲಿ ಒಂದು ಗೇಮ್ ಎಲ್ಲ ಉಂಟು, ಆದರೆ ಹೋಗಬೇಕು ಅಂತ ಉಂಟು. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಇವತ್ತಿನ ಬ್ಲಾಗಲ್ಲಿ ಒಂದು ಫನ್ನಿ ವಿಚಾರ ಉಂಟು, ಒಂದು ಪೋಸ್ಟರ್ ಬಗ್ಗೆ. ಸೊ ಅದನ್ನು ಕೂಡ ಹೇಳ್ತೇನೆ ಇವತ್ತಿನ ಬ್ಲಾಗಲ್ಲಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಗೈಸ್, ನನ್ನೊಟ್ಟಿಗೆ ಇಬ್ಬರು ಪಿಟ್ಟೆಗಳಿದ್ದಾರೆ. ನಾನು ಯಾಕೆ ಇಲ್ಲಿ ಬಂದಿದ್ದೇನೆ ಅಂತ ಹೇಳಿದರೆ, ಆಗ ನಾನು ಲಾಗಲ್ಲಿ ಹೇಳಿದೆ ಸ್ಟಾರ್ಟಿಂಗಲ್ಲಿ ಒಂದು ಬ್ಯಾನರ್ ತೋರಿಸ್ಲಿಕ್ಕೆ ಉಂಟು ಅಂತ ನಿಮಗೆ. ಸೊ ಅದನ್ನು ಬ್ಯಾಕ್ ಕ್ಯಾಮ್ರಾದಲ್ಲೇ ತೋರಿಸ್ತೇನೆ. ಫನ್ನಿ ಕೂಡ ಉಂಟು, ಅದರಲ್ಲಿ ಒಂದು ಅರ್ಥ ಕೂಡ ಉಂಟು. ಏನು ಅಂತ ಹೇಳ್ತೇನೆ ಬನ್ನಿ ನೋಡಿ. ಇಲ್ಲಿ ಹಾಕಿದ್ದಾರೆ, ಇಲ್ಲಿ ನಾಯಿ ಮರಿಗಳನ್ನು ಬಿಟ್ಟವನಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಇಲ್ಲಿ ನಾಯಿ ಮರಿಯನ್ನು ಬಿಟ್ಟ ಹಾಗೆ ನಿನ್ನ ಹೆಂಡತಿ, ಮಕ್ಕಳು, ಅಕ್ಕ ತಂಗಿಯನ್ನು ಬಿಡು, ನಾವು ಅವರನ್ನು ನೋಡಿಕೊಳ್ತೇವೆ. ಅನಂತಾಡಿ ನಿವಾಸಿಗಳು. ಎಸ್ ಗೈಸ್, ನೋಡಿದ್ರಲ್ವಾ, ನಿಜವಾಗ್ಲೂ ಇಲ್ಲಿ ತುಂಬ ನಾಯಿ ಮರಿಗಳನ್ನು ಬಿಡ್ತಾರಂತೆ. ಸೊ ಹಾಗಾಗಿ ಅವರು ಪೋಸ್ಟರ್ ಎಲ್ಲ ಹಾಕಿದ್ದಾರೆ. ನಿಜವಾಗ್ಲೂ ಅಂದರೆ ತುಂಬ ಜನ ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ಬೆಕ್ಕು ಬೇಡ ಅಂತ ಹೇಳಿದರೆ ಮತ್ತು ನಾಯಿ ಬೇಡ ಅಂತ ಹೇಳಿದರೆ ಅದನ್ನು ತಂದು ಎಲ್ಲೆಲ್ಲಿ ಬಿಡ್ತಾರೆ. ಪಾಪ ಒಂದು ಹೋಟೆಲ್ ಅದು ಇದು ಹತ್ತಿರ ಇದ್ದರೆ ಒಂದು ಥರ ಬಿಡೋದು ಬೇರೆ. ಇಲ್ಲಿ ನೋಡಿ, ಪ್ಲೇಸೇ ಈ ಥರ ಉಂಟು, ರೋಡೇ ಫುಲ್ಲು, ಇಲ್ಲಿ ತಂದು ಬಿಡ್ತಾರಲ್ವಾ. ಚಿನ್ನು ಬಂದಿದ್ದಾಳೆ, ಚಿನ್ನು ಲಚ್ಚನ್ನು ಆಟ ಆಡಿಸ್ಲಿಕ್ಕೆ ಅವಳನ್ನು ಕರೆಸಿಕೊಂಡದ್ದು. ಚಿಕ್ಕಮ್ಮ ಇದ್ದಾರೆ, ಇಲ್ಲಿ ಪಿಟ್ಟೆ ಇದ್ದಾಳೆ. ಅವರಿಗೆ ಎಕ್ಸಾಮ್ ಓದ್ತಿದ್ದಾರೆ ಇಬ್ರು ಸಹ, ಐಶು ಮತ್ತೆ ಪಿಟ್ಟೆ. ವಸಂತಕ್ಕ ಬಂದ್ರು, ಚಾ ತಗೊಂಡ್ರು. ಗಂಟೆ 2:45 ಗೈಸ್, ಈಗ ಚಾ ಕುಡಿತಿದ್ದೇವೆ ನಾವು. ಮಧ್ಯಾಹ್ನ ರಾತ್ರಿ ಗೈಸ್ ಇದು ನಂದು ಪ್ರೈಮರಿ ಸ್ಕೂಲು. ಇಲ್ಲಿ ನಮಗೆ ಕಂಪ್ಯೂಟರ್ ಸಹಾಯಕ ಕೇಂದ್ರ ಅಂದರೆ ಕಂಪ್ಯೂಟರ್ ಕ್ಲಾಸ್ ಇಲ್ಲಿ ಇತ್ತು. ಮತ್ತು ಸ್ಟಾಫ್ ರೂಮ್ ಅಂತ ಹೇಳ್ತಾರಲ್ವಾ, ಸೊ ಅದಿದ್ದು HM ಇದೆಲ್ಲ ರೂಮ್ ಇದ್ದಿತ್ತು. ಈಗ ಸ್ಟಾಫ್ ರೂಮ್ ಆಚೆದಂತೆ, ಇಲ್ಲಿತ್ತು ನಮಗೆ ಸ್ಟಾಫ್ ರೂಮ್ ಎಲ್ಲ. ಮತ್ತು ಇಲ್ಲಿ ಎಲ್ಲ ಊಟದೆಲ್ಲ ಇತ್ತು, ವಾಶ್ರೂಮ್ ಊಟದೆಲ್ಲ. ಈಗೆಲ್ಲ ಹೊಸತಾಗಿದೆ ನೋಡಿ, ಆ ಕಡೆ ಹೊಸ ಬಿಲ್ಡಿಂಗ್ ಆಗಿದೆ, ರೋಡ್ ಆಗಿ. ಇಲ್ಲಿದ್ರೆ ರೋಡಿನ ಆಚೆ ಕೂಡ ಇತ್ತು ನೋಡಿ, ಆಚೆ ಕೂಡ ಇತ್ತು. ಈಗ ಫುಲ್ ಚೇಂಜ್ ಆಗಿದೆ. ಇದು ನಾನು ಕಲಿತ ಪ್ರೈಮರಿ ಸ್ಕೂಲ್, 1ನೇ ಕ್ಲಾಸಿಂದ 6ನೇ ಕ್ಲಾಸ್ ತನಕ ಇದೇ ಸ್ಕೂಲಲ್ಲಿ ಕಲ್ತಿರೋದು. ಅಲ್ಲಿ ನೋಡಿ, ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬನ್ನಿ. ಈಗ ಸ್ಕೂಲೆಲ್ಲ ಆಚೆ ಮಾಡಿದ್ದಾರೆ. ಇಲ್ಲಿ ಒಂದೆರಡು ಉಂಟು. ಸೊ ಇದೆಲ್ಲ ಇರಲಿಲ್ಲ ನಾವು ಕಲಿಯುವಾಗ. ಎಸ್, ಇನ್ನು ಈ ವ್ಲಾಗಲ್ಲಿ ಇದು ಹೇಗೆ ಶಾಲೆ ಎಲ್ಲ ಬಂತು ಅಂದ್ಕೊಳ್ಬೇಡಿ, ಆಟ ಆಡಲಿಕ್ಕೆ ಬಂದಿದ್ದೆ ನಮ್ಮ ಸ್ಕೂಲಲ್ಲಿ. ಸೊ ಶಾರದೋತ್ಸವದ ಪ್ರಯುಕ್ತ ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ಹಾಗಾಗಿ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದೆ. ಸೊ ಇದರಲ್ಲೇ ಹಾಕಿಬಿಡೋಣ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ, ಫುಲ್ ಕಂಪ್ಲೀಟ್ ವಿಡಿಯೋ ಇದೆ. ಓಕೆನಾ? ನೋಡಿ ಗೈಸ್, ಈಗ ಬಂದ್ರು. ಗೊತ್ತುಂಟಾ, ನೋಡಿ ಸೆಕೆಂಡ್ ಎಂತ ಎಂತದು ನೋಡಿ ಅಂದ್ರೆ ಡೊಂಕ ಓಟ ನೋಡಿ ಗೈಸ್. ಅರ್ಧ ಗಂಟೆ ಅಂತ ಹೇಳಿ ಹೋದವರು 1.5 ಗಂಟೆ ಆಯ್ತು, ಈಗ ಬರ್ತಿದ್ದಾರೆ. ಎಂತ ವಾಪಸ್ ಒನ್ ಮೋರ್ ನೋಡಿ ನಮ್ಮದು ಡೊಂಕ ಓಟ. ನಮ್ಮದೆಲ್ಲ ಇಲ್ಲಿ ಕೆಲಸ ಆಯ್ತು ಗೈಸ್, ಈಗ ಬಂದ್ರು.
ನೋಡ ಎಲ್ಲಿ ಹೋಗ್ತೀರಾ ಹಾಕದೆ ಅಂತ ನಾನು ಮಾಡಿದೆ. ಡಿಸ್ಟರ್ಬೆನ್ಸ್ ಎಲ್ಲ ತುಂಬ ಇರ್ತದೆ ಗೈಸ್, ಅದನ್ನೆಲ್ಲ ಅವಾಯ್ಡ್ ಮಾಡಿ ಆಯ್ತಾ ಗೈಸ್. ಎಂತ ಗೊತ್ತುಂಟಾ ಗೈಸ್, ಇಲ್ಲಿ ಒಂದೀಗ ಪೆಟ್ಟಾಯ್ತು ಗೈಸ್. ಹೌದಾ, ಇಬ್ಬರಿಗೆ ಒಂದು ಪೆಟ್ಟಾಯ್ತು. ಅವಳು ನರ್ವಸ್ ಆದ್ಲು. ದೂರ ಹೋಗ್ತಾರೆ ಬಾಳೆನ ಬಿಡ್ದು ದೂರ ಹೋಗ್ತಾರೆ. ಈಗ ನೆಗಡ್ತಿದ್ದಾರೆ ಏ ಪನ್ನ ಇಂದ ಇಡಬಲ್ಲ ಆಗದಿಂದ ವಿಡಿಯೋ ಆಗ್ಲಿಲ್ವಾ ಅಂತ ಈಗ ಅನ್ನೋದಷ್ಟೇ. ಪನ್ನ ಚಿನ್ನು ಪನ್ನ ಚಿನ್ನು ಪನ್ನ ಪನ್ನ ಚಿಕ್ಕಿ ಪನ್ನ ಚಿಕ್ಕಿ ಪನ್ನ ಶಾಲೆ ಕೊರ್ಪೆ ಇರತ್ತ ಚಿಕ್ಕಿ ಪನ್ನ ಪನ್ನ ಎದುರುಗಡೆ ಪರವಾಗಿಲ್ಲ, ಅವಳು ನೋಡ್ತಾಳಿಲ್ಲ. ಹಾಯ್ ಬೊಗ್ಗಿ ದೂರ ವೈನ್ ಶಾಪ್ಗೆ ಬರ್ತೀಯ ನೀನು? ವೈನ್ ಶಾಪಿಗೆ ಬೇರತ್ತು ಬಿತ್ತು ಎಂತ ಆಯ್ತಾ? ಕ್ಯಾಮರಾ ಎಂತೆಲ್ಲ ಗೈಸ್, ನಾನು ಕ್ಯಾಮರಾ ಒರೆಸಿ ಕ್ಯಾಮರಾ ಮ್ಯಾನ್ ಸರಿ ಕಿನ್ನಿ ಹಣ ಕೊಡಿ ಪಾರ್ಸಲ್. 180 ಕ್ಯಾಶ್ ಕೊಡು ಹೇಳೋದು. ಅದ್ರಲ್ಲಿ ಉಂಟು ತಕೊಳ್ಳಿ ಹೋಗಿ. ನಿನ್ನ ಹತ್ರ ಕ್ಯಾಶ್ ಉಂಟಾ? ಹ್ಮ್, ನಿಂಗೆ ಗೂಗಲ್ ಪೇ ಮಾಡ್ತಾರೆ, ಕೊಡು. ಗೂಗಲ್ ಪೇ ಮಾಡಿದ್ರೆ ಬಡ್ಡಿ ಆಗ್ತದೆ ಅದಕ್ಕೆ. GST ಎಲ್ಲ ಸೇರಿ ನಾಡಿಯ ನೀನು GST ಎಲ್ಲ ಸೇರಿ ಎಷ್ಟಾಗ್ತೀರಿ? ಅಲ್ಲ ಈಗ ಬಾಲೆ ಬರ್ಪುಜಲು ಬಾಲೆನ ಬುರ್ದು ಬೋತೇರು. ಅರ್ಧ ಗಂಟೆ ನೋಡಿಕೊ ನನ್ನ ಮಗಳನ್ನು. ನಾನು ಈಗ ಹೋಗಿ ಬರ್ತೇನೆ. ಪೆಟ್ರೋಲ್ ಮಾಡಿ ಕೊಂಚ 500 ಯಾವ GST ಎಂಕ್ ದಿಕ್ಕು ನೈರೆಗತ್ತು. ವೈಫ್ ಗಟ್ಟಿವು ಗಟ್ಟಿವು ಚಬೋ ಗೊತ್ತಾನತ. ಹಾ, ನೆಕ್ಸ್ಟ್ ಡೈಲಾಗ್. ಅಲ್ಲ ಒಂಜಿ ಬಾಲೆ ಗೊಪ್ಪುನೆ ಎಲ್ಲಂಜಿ ಬಲ ಬಾಲೆ ಎಲ್ಲಂಜಿ ದೊಡ್ಡ ಮಾಡಿ ಈ ಬುಲಿಪ್ಪ ಪಿಂಕಿ ಅಲ್ಲ ಕೇಳು. ಗೈಸ್ ಆಟ ಆಡ್ಲಿಕ್ಕೆ ಹೋದ್ವಿ, ಈಗ ವಾಪಸ್ ಬಂದು. ಅದು ವ್ಲಾಗ್ ಸಪ್ರೇಟ್ ಆಗಿ ಹೋಗ್ತದೆ ಆಯ್ತಾ, ಮತ್ತೆ ಅದು ತುಂಬ ಉಂಟು ಎಡಿಟ್ ಮಾಡಲಿಕ್ಕೆ, ಸೊ ಹಾಗಾಗಿ ಸಪ್ರೇಟ್ ಆಗಿ ಹೋಗ್ತದೆ. ಸೊ ಇದೊಂದು ಸಪ್ರೇಟ್ ವಿಡಿಯೋ. ಆಗ ನಾನು ನಾಯಿದು ತೋರಿಸಿದ್ದೆಲ್ಲ, ನಾಯಿದೊಂದು ಪೋಸ್ಟರ್ ತೋರಿಸಿದ್ದೆಲ್ಲ, ಇದು ನನ್ನ ತಂಗಿ ನಾಯಲ್ಲ. ಇದು ನಾಯಿನ ತೋರಿಸಿದ್ದೆಲ್ಲ ತಿಂಗಳನ್ನು ನೋಡಬೇಡಿ. ಎಂತ ಗೊತ್ತುಂಟಾ, ನನಗೆ ತುಂಬ ಬೇಜಾರಾಯಿತು. ಯಾಕಂತ ಹೇಳಿದರೆ ನಾಯಿಗಳನ್ನು ತಂದು ಅಲ್ಲಲ್ಲಿ ಬಿಡುದಂತೆ ಆಗಲಿಲ್ಲದಿದ್ದರೆ ನಾಯಿನ ಸಾಕಬಾರ್ದು. ಏನು ಹೇಳ್ತೀರಾ? ಅದನ್ನು ಮತ್ತೆ ರೋಡ್ ಸೈಡ್, ಅದು ಕೂಡ ರೋಡ್ ಸೈಡ್ ಬಿಡುದಾದ್ರೂ ಉಂಟಲ್ವಾ, ಈ ಹೋಟೆಲ್ ಮತ್ತು ಯಾರಾದರೂ ಸಾಕೋರು ಆ ಥರ ಎಲ್ಲ ಬಿಟ್ಟರು ಓಕೆ. ಈಗ ಬಂದ ನಾಯಿಗಳನ್ನು ಸಾಕೋದಿಲ್ಲ ಅಂತೆ, ಬಂದ ಬೆಕ್ಕುಗಳನ್ನಾದರೂ ಸಾಕ್ತಾರೆ, ಬಂದ ನಾಯಿಗಳನ್ನು ಸಾಕೋದಿಲ್ಲ. ಸೊ ಅದೇ ರೀತಿ ಅಲ್ಲೆಲ್ಲಿ ಬಿಡಬೇಡಿ. ಒಂದು ವೇಳೆ ಹೋಟೆಲ್ ಆ ಥರ ಎಲ್ಲ ಇದ್ದರೆ ಅಲ್ಲಿಯಾದರೂ ತಿನ್ಕೊಂಡಿರ್ತದೆ. ಅದು ಬಿಟ್ಟು ನೀವು ರೋಡಲ್ಲಿ, ಆ ರೋಡಲ್ಲಿ ಎಲ್ಲಿ ಮನೆಯೇ ಇಲ್ಲ. ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನೋಡಿ, ಎಲ್ಲ ನೋಡಿಕೊಂಡು ಇಲ್ಲಿ ನೆಗಾಡ್ತಿದ್ದಾರೆ. ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ದೇನೆ ನಾಯಿಗಳ ಬಗ್ಗೆ. ನೀ ಎಂತ ನೀನು ಸಹ ನಾಯ? ಸೊ ಸೀರಿಯಸ್, ಇದು ಜೋಕ್ಸ್ ಪಾರ್ಟ್ ಇದು. ಸೊ ಎಂತ ಗೊತ್ತುಂಟಾ, ಅದೇ ಹೇಳಿದಲ್ವ ನಾನು, ನಾಯಿಗಳನ್ನ ಅಲ್ಲಿ ಆ ಥರ ಎಲ್ಲ ಬಿಡಬೇಡಿ. ಅದು ಕೂಡ 4-5 ನಾಯಿ ಮರಿಗಳನ್ನು ಅದಕ್ಕೆ ಸರಿಯಾಗಿ ಹಾಕಿದ್ದಾರೆ. ಎಲ್ಲ ಊರುಗಳಲ್ಲಿ ಈ ಥರ ಪೋಸ್ಟರ್ ಹಾಕಿದ್ರೆ ನಾಯಿಗಳನ್ನೆಲ್ಲ ಅಲ್ಲಿ ತಂದು ಬಿಡ್ಲಿಕ್ಕಿಲ್ಲ ಅಲ್ಲ, ನಿಜ. ಅಬ್ಬಾ ನನಗೆ ಗಂಡ ಒಂದಿಲ್ಲಿ ಉಪದ್ರ ಮಾಡ್ಲಿಕ್ಕೆ. ನೋಡಿ ವಿಡಿಯೋಗೆ ಉಂಟಲ್ಲ 10K ಆದದಕ್ಕೆ ಲವ್ ಸ್ಟೋರಿ ವಿಡಿಯೋ ಮಾಡೋದು ನಾನು ಅವರದ್ದು ಇಂಟರ್ವ್ಯೂ ಮಾಡ್ತೇನೆ, ಹೆದ್ರಬೇಡಿ.
ನಾನು ಇಂಟರ್ವ್ಯೂ ಬರ್ತೇನೆ ನೆಕ್ಸ್ಟ್ ಮಂತ್ ಅಲ್ಲಿ ಗ್ಯಾರಂಟಿ ಕೊಡು ಅವರಿಗೆ ಹೇಳು. ಗ್ಯಾರಂಟಿ. ಬಲೆ ಸ್ಕಿಪ್ಪಿಂಗ್ ಅನ್ಪುಗ ಅವ 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 ಅವ. ಚಿಕ್ಕಮ್ಮ ಸ್ಕಿಪ್ಪಿಂಗ್ ಮಾಡ್ತಿದ್ದಾರೆ. ಚಿಕ್ಕಮ್ಮ ಕ್ಯಾಪ್ಚರ್ ಆಗ್ಲಿಲ್ಲ. ಅವರ ಮಗಳು ಗಾಡಿ ಬಿಡ್ತಿದ್ದಾಳೆ. ಮಗಳು ಗಾಡಿ ಇರ್ತಿದ್ದಳು. ನಿಮ್ಮ ಮಗಳು ಹೇಳಿದ್ದ. ವಾ ಓಕೆ. ಎಸ್ ಗೈಸ್, ನೋಡುವ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಗೈಸ್, ನೀವೆಲ್ಲ ಕೇಳ್ಬೋದು ಎಲ್ಲ ಮನೇಲಿ ಇದ್ದಾರಲ್ವಾ ಜನ, ಹೇಗೆ ಯಾಕೆ ಅಂತ. ಸುಮ್ಮನೆ ಇವತ್ತು ಸಂಡೇ ಅಲ್ವಾ, ಸೊ ನಾನು ಬಂದರೆ ಮನೆಗೆ ಎಲ್ಲರೂ ಬರ್ತಾರೆ. ಹಾಗೆ ಪಿಟ್ಟೆ ಮತ್ತು ಆಯುಷಿ ಇದ್ದಾಳೆ, ಮತ್ತು ನನ್ನ ಚಿಕ್ಕಮ್ಮನಿಬ್ಬರು ಮಕ್ಕಳು, ಅವರು ಈಗ ಹೋಗೋರಂತೆ, ಮಗು ಇದ್ದಾಳೆ ಅಂತ ಬಂದದಷ್ಟೇ. ಸೊ ಅಮ್ಮ ಮತ್ತು ಚಿನ್ನು ಹೋಗ್ತಾರೆ, ಚಿಕ್ಕಮ್ಮ ಇರ್ತಾರೆ, ನಾಳೆ ಹೋಗೋರು. ಸೊ ಮಗುವನ್ನು ನೋಡಲಿಕ್ಕೆ ಜನ ಆಯಿತು ನೋಡಿ. ಪಿಟ್ಟೆ ಇಡಬೆಲೆಗೆ ಬಾ. ಅವಳು ಬರೋದೇ ಇಲ್ಲ ಪಿಟ್ಟೆ, ಅವಳನ್ನು ಊಟ ಮಾಡಿಸ್ಲಿಕ್ಕೆ ಸಾಕಾಯಿತು. ಬಾ, ನಿನ್ನನ್ನು ಕೇಳ್ತಿದ್ದಾರೆ ಇಲ್ಲಿ, ಬಾ ಪಿಟ್ಟೆ ಇಲ್ಲಿ ಅಂತ, ಬಾ. ಅವಳ ಗಡ್ದು ಖುಷಿ ಆಗ್ತದೆ. ಬಾ ಪಿಟ್ಟೆ. ನಮ್ಮ ಅಮ್ಮು ಕುಟ್ಟಿ ಇದ್ಲಲ್ಲ, ಅಮ್ಮು ಕುಟ್ಟಿ ಹೀಗೆ ಇದ್ಲು ಸಣ್ಣವಳಿರುವಾಗ. ಈಗ 4ನೇ ಕ್ಲಾಸ್ ಅಲ್ಲ ನೀನು? 6ನೇಯಾ? ಹೇಳು ಇಲ್ಲಿ 6ನೇ ಕ್ಲಾಸ್ ಅಂತ ಹೇಳು. ಎಷ್ಟನೇ ಕ್ಲಾಸ್? 6ನೇಯಾ? ನಮ್ಮ ಮುನ್ನಿಗೆ ನಂಜಿ ಆಗ್ತುಂಟು ಹಿಂದೆ. ಮುನ್ನಿ ನೋಡು, ನಂಜಿ ಆಗ್ತುಂಟು ಅದಕ್ಕೆ. ಈ ಪ್ಲೇಸ್ ತಂದುಂಟು ನೋಡಿ, ಗಾರ್ಡನ್ ಟೈಪಲ್ಲಿ. ಸೊ ಇದು ವ್ಲಾಗ್ ಇವತ್ತು ಹೋಗ್ತದೆ, ನಾಳೆ ಹೋಗ್ತದೆ, ಯಾವಾಗ ಹೋಗ್ತದೆ ಗೊತ್ತಿಲ್ಲ ಗೈಸ್. ಇವತ್ತು ಮಾತ್ರ ಸಂಡೇ, ಇವತ್ತೇ ಹೋದರೆ ಸಂಡೇ ವ್ಲಾಗ್. ಮತ್ತು ಎಂಥ ವಿಶೇಷ ಅಷ್ಟೇ ಗೈಸ್. ಇನ್ನೊಂದು ವ್ಲಾಗ್ ನಾಳೆ ಹೋಗ್ತದೆ. ಅದೇ ನಾನು ಹೇಳಿದಲ್ಲ, ಶಾರದೋತ್ಸವಕ್ಕೆ ಕ್ರೀಡೋತ್ಸವ ಎಲ್ಲ ಇತ್ತು ಅಂತ. ಸೊ ಅದರ ವ್ಲಾಗ್ ನಾಳೆ ಹೋಗ್ತದೆ. ಇವತ್ತು ನನಗೆ ಎಡಿಟ್ ಮಾಡಲಿಕ್ಕೆ ಟೈಮ್ ಇಲ್ಲ, ಸೊ ಇದನ್ನು ಈಗ ಎಡಿಟ್ ಮಾಡಿ ಹಾಕ್ತೇನೆ ಮೋಸ್ಟ್ಲಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ದೆ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ ಬಾಯ್, ಟೇಕ್ ಕೇರ್. ಟಾಟಾ ಅನ್ಪು, ಟಾಟಾ ಅದೊಂದು ಹೇಳ್ತಾಳೆ ಬೇಗ. ಬಾಯ್.